ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ನಾನು ನಿಮ್ಮ ನೆಚ್ಚಿನ ದಿವ್ಯಾ. ಇವತ್ತಿನ ನಮ್ಮ ಈ ಒಂದು ಕೋಸ್ಟಲ್ ಹಬ್ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾದಂತಹ ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇದ್ದೀವಿ, ಯಾವ ಪ್ರಾಡಕ್ಟ್ ಬಗ್ಗೆ ಇವತ್ತು ತೋರಿಸ್ತಾ ಇದ್ದೀವಿ, ಕ್ಯೂರಿಯಾಸಿಟಿ ಇದೆ ಅಲ್ವಾ? ನೀವು ಡಾಕ್ಟರ್ ಹತ್ರ ಹೋದಾಗ ಏನೋ ನಿಮಗೆ ಜ್ವರ ಇರ್ಬೋದು, ಏನೇ ಒಂದು ಕಾಯಿಲೆ ಬಂದಾಗ ಡಾಕ್ಟರ್ ಮೊದಲು ಹೇಳೋದು ಏನು, ನೀರು ಕುಡೀರಿ, ದಿನಕ್ಕೆ 2 ಲೀಟ್ರ್ ನೀರಾದರೂ ನೀವು ಕುಡಿಲೇಬೇಕು ಅಂತ ಹೇಳ್ತಾರೆ. ಇದೇನಪ್ಪ ಕೋಸ್ಟಲ್ ಹಬ್ ಕಾರ್ಯಕ್ರಮದಲ್ಲಿ 2 ಲೀಟ್ರ್ ನೀರು ಕುಡೀರಿ ಅಂತೆಲ್ಲ ಹೇಳ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ರಲ್ವಾ? ಇವತ್ತಿನ ನಮ್ಮ ಈ ಒಂದು ಕೋಸ್ಟಲ್ ಹಬ್ ಕಾರ್ಯಕ್ರಮದಲ್ಲಿ ಪ್ರಾಡಕ್ಟ್ಗಿಂತ ನಾವೇನು ಆರೋಗ್ಯಕರವಾಗಿರುವಂತಹ ಒಂದು ನೀರನ್ನು ಕುಡೀರಿ ಅಂತಲೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇವತ್ತಿನ ನಮ್ಮ ಈ ಒಂದು ಕೋಸ್ಟಲ್ ಹಬ್ ಕಾರ್ಯಕ್ರಮದಲ್ಲಿ ಈ ಒಂದು ವಿಶೇಷತೆ ಇರುವಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ನಾನು ನಿಮಗೆ ವಿಸ್ತಾರವಾಗಿ ತಿಳಿಸ್ತಾ ಇದ್ದೀನಿ. ಕೆಂಗಿನ್ ವಾಟರ್ ಏನಿದು? ಕೆಂಗಿನ್ ವಾಟರ್ ಕ್ಯೂರಿಯಾಸಿಟಿ ಇದೆ ಅಲ್ವಾ? ಇದೇ ಇವತ್ತಿನ ನಮ್ಮ ಈ ಒಂದು ಕೋಸ್ಟಲ್ ಹಬ್ ಕಾರ್ಯಕ್ರಮದ ವಿಶೇಷತೆ. ಬನ್ನಿ ಹಾಗಾದರೆ ಈ ಒಂದು ಕೆಂಗಿನ್ ವಾಟರ್ ಅಂದರೆ ಏನು, ಈ ಕೆಂಗಿನ್ ವಾಟರ್ ಮಿಷಿನ್ ಎಲ್ಲಿದೆ, ಎಲ್ಲದರ ಕುರಿತಾಗಿ ಕೂಡ ನಾವಿವತ್ತು ಕೋಸ್ಟಲ್ ಹಬ್ ಕಾರ್ಯಕ್ರಮದಲ್ಲಿ ನೋಡ್ಕೊಂಡು ಬರೋಣ. ಇದು ಫ್ರಾಂಚೈಸಿ ಜಪಾನಿಂದ ಈ ಕಂಪ್ನಿ ಬಂದಿದೆ. ಲಾಸ್ಟ್ 45 ವರ್ಷದಿಂದ ಈ ಕಂಪ್ನಿ ನಮ್ಮ ಇಡೀ ಆಲ್ ಓವರ್ ವರ್ಲ್ಡಲ್ಲಿ ಇದೆ. ಈ ಜಪಾನ್ನವರೊಂದು ಯುನೀಕ್ ಪ್ರಾಡಕ್ಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ ನಿಮಗೆ ಆರೋಗ್ಯಕರವಾದ ನೀರು ಮ್ಯಾನುಫ್ಯಾಕ್ಚರ್ ಮಾಡಿ ಒಂದೇ ಮೆಷಿನಲ್ಲಿ ನಿಮಗೆ 5 ಟೈಪ್ ವಾಟ್ರನ್ನು ಕೊಡ್ತದೆ. ಸೊ ಈ ಬೇಸಿಕಲಿ ನಾನು ಏನು ಹೇಳಲಿಕ್ಕೆ ಉದ್ದೇಶ ಪಡ್ತೀನಿ ಅಂದರೆ, ನೀವೆಲ್ಲ ನೀರು ಕುಡಿತೀರಾ, ಕರೆಕ್ಟ್? ನೀವೆಲ್ಲ ನೀರು ಕುಡಿಯುವಾಗ ನಿಮ್ಮ ಬಾಡಿಯಲ್ಲಿ 75% ವಾಟರ್ ಇರುತ್ತೆ. ಆ್ಯಕ್ಚುಲಿ ನೀವು 75% ವಾಟರ್ ಇರಬೇಕಂದ್ರೆ ಜನರಿಗೆ ಇವತ್ತು ಯಾವ ನೀರು ಕುಡಿಬೇಕು, ಯಾವ ನೀರನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋ ತುಂಬ ಒಂದು ಅನುಭವ ಕಮ್ಮಿ ಇದೆ. ಅದರಿಂದ ಈ ಮೆಷಿನ್ ನಿಮಗೆ ಒಂದೇ ಮೆಷಿನಲ್ಲಿ 5 ಟೈಪ್ ವಾಟರ್ ಕೊಡೋದ್ರಿಂದ ನಮ್ಮ ಯಾವ ರೀತಿ ನಮ್ಮ ಆರೋಗ್ಯವನ್ನು ದಿನಕ್ಕೆ ಕಾಪಾಡ್ಬೋದು, ಅಥವಾ ಯಾವುದೇ ಒಂದು ಈ ಲೈಫ್ ಸ್ಟೈಲ್ ಡಿಸೀಸ್ ನಮ್ಮ ರೋಗವನ್ನು ನಾವು ಕಂಟ್ರೋಲ್ ಮಾಡುವ, ನಮ್ಮ ಆರೋಗ್ಯವನ್ನು ವೃದ್ಧಿಸ್ಬೋದು ಅನ್ನೋದನ್ನು ನಾವು ಕೆಂಗೆನ್ ವಾಟರ್ ಮೂಲಕ ನಿಮಗೆ ತೋರಿಸ್ಕೊಡ್ತಾ ಇದ್ದೀವಿ. ಕೆಂಗೆನ್ ವಾಟರ್ ಅಂದರೆ, ಕೆಂಗೆನ್ ಅನ್ನೋದು ಒಂದು ಜಾಪನೀಸ್ ವರ್ಡಲ್ಲಿ ಬ್ಯಾಕ್ ಟು ಒರಿಜಿನ್ ಅಂತ ಅರ್ಥ. ನಮ್ಮ ಜೀವವನ್ನು ನಾವು ಯಾವ ರೀತಿ ಒಂದು 10-20 ವರ್ಷ ನಾವು ಹಿಂದಕ್ಕೆ ಕೊಂಡೋಗಿ ಯಾವುದೇ ಒಂದು ರೋಗ ರುಜಿನ ಇಲ್ಲದೆ ಬದುಕುವಂತಹ ಒಂದು ಜೀವನ ಸ್ಟೈಲ್. ಯಾಕೆಂತ ಹೇಳಿದರೆ, ನಾವಿವತ್ತು ತಿನ್ನುವ ಫುಡ್ಡು, ಅಥವಾ ನಾವು ಇವತ್ತು ಕುಡಿಯುವ ನೀರು, ಅಥವಾ ನಾವು ಇವತ್ತು ಪ್ರತಿಯೊಂದು ಈ ಎನ್ವೈರ್ಮೆಂಟಲ್ಲಿ ಟಾಕ್ಸಿಕ್ ವರ್ಲ್ಡ್ ಆಗಿದೆ. ಟಾಕ್ಸಿಕ್ ಅಂತ ಹೇಳಿದರೆ ನಮ್ಮ ಬಾಡಿಯಲ್ಲಿ ವಿಷಾಂಶಗಳು ನಮ್ಮ ಬಾಡಿಯನ್ನು ಪ್ರವೇಶಿಸ್ತಾ ಇದೆ. ಅದನ್ನು ಯಾವ ರೀತಿ ತಡಿಬೋದು? ಆದರೆ ಇದಕ್ಕೆ ಒಂದೇ ಒಂದು ಸರಿಯಾದ ಮಾರ್ಗ ಅಂತ ಹೇಳಿದ್ರೆ, ನಿಮ್ಮ ನೀರನ್ನು ಬದಲಾಯಿಸಿ ನಿಮ್ಮ ಆರೋಗ್ಯವನ್ನು ವೃದ್ಧಿಸಿ ಅಂತ. ಯಾಕೆ ನಾವು ನೀರನ್ನು ಬದಲಾಯಿಸಬೇಕಂತ ಹೇಳಿದರೆ, ನಾನು ಇವಾಗ ನಿಮಗೆ ಲೈವ್ ಅಂತ ತೋರಿಸ್ಕೊಡ್ತೀನಿ. ನೀವೆಲ್ಲ ಇವತ್ತು ಕುಡಿಯುವ ನೀರು ತುಂಬ ದಿನದಿಂದ ಸ್ಟೋರ್ ಆಗಿದೆ. ನೋಡಿ, ನಿಮ್ಮ 20 ವರ್ಷ ಮುಂಚೆ ಹೋಗಿ ನಿಮ್ಮನ್ನು ನೀವು ನೋಡಿದರೆ ನೀವು ಯಂಗಾಗಿರ್ತೀರ, ಆರೋಗ್ಯಕರ ಇರ್ತೀರ. ಆದರೆ ನಿಮಗೆ ಸ್ಲೋಲಿ ನಿಮ್ಮ ಆರೋಗ್ಯದಲ್ಲಿ ಒಂದು ಏರುಪೇರು ಕಾಣ್ತಾ ಬರ್ತದೆ ಏಜ್ ಆದ ಕೂಡಲೇ. ಯಾಕೆ? ನಿಮ್ಮ ಬಾಡಿ ಒಳಗಿಂದ ಆಕ್ಸಿಡೇಷನ್ ಆಗ್ತಾ ಇದೆ ಅಂತ ಹೇಳಿದರೆ, ಪ್ರತಿ ನಿಮಿಷ ಕೂಡ ನಮ್ಮ ಬಾಡಿಯಲ್ಲಿ ಆಕ್ಸಿಡೇಷನ್ ನಡೀತಾ ಇದೆ. ಈ ಆಕ್ಸಿಡೇಷನನ್ನು ನಿಲ್ಲಿಸಲಿಕ್ಕೆ ಸಾಧ್ಯನೇ ಇಲ್ಲ, ಆದರೆ ನಾವು ಕಂಟ್ರೋಲ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಒಂದು ಆ್ಯಪಲ್ ಕಟ್ ಮಾಡಿ 5 ನಿಮಿಷದಲ್ಲಿ ಏನಾಗುತ್ತೆ? ಕಪ್ಪಾಗುವಂಥ ಒಂದು ಲಕ್ಷಣ ನಿಮ್ಗೆ ಕಂಡು ಬರ್ತದೆ. ನೀವು ಇಮಿಡಿಯೇಟ್ಲಿ ಏನು ಮಾಡ್ತೀರಾ? ಮುಚ್ಚಿಡ್ತೀರಾ, ಇಲ್ಲಾಂದ್ರೆ ಫ್ರಿಜ್ಜಲ್ಲಿ ಇಡ್ತೀರಾ. ಅದನ್ನು ಮೇಂಟೈನ್ ಮಾಡಬೇಕು. ಅದೇ ರೀತಿ ಒಂದು ಕಬ್ಬಣ ಹೊರಗಡೆ ಇಟ್ಟು ಅದನ್ನು ನೀವೇನು ಮಾಡಬೇಕು? ಪೇಂಟ್ ಹೊಡಿಬೇಕು. ಇಲ್ಲಾಂದ್ರೆ ಏನಾಗುತ್ತೆ? ಆಕ್ಸಿಡೇಷನ್ ಆಗಿ ತುಕ್ಕು ಹಿಡಿದು ಅದು ಬೇಗ ಹಾಳಾಗುತ್ತೆ. ಅದೇ ನಿಮ್ಮ ಮನೆ ಪೇಂಟ್ ಮಾಡಲಿಲ್ಲ ಅಂದರೆ ಅದು ಕೂಡ ಬೇಗ ಹಾಳಾಗುತ್ತೆ. ಅದೇ ರೀತಿ ನಮ್ಮ ಬಾಡಿ ಕೂಡ ತುಂಬ ಇಂಪಾರ್ಟೆಂಟ್. ಅದನ್ನು ಮೇಂಟೈನ್ ಮಾಡಬೇಕು. ಅದನ್ನು ಯಾವ ರೀತಿ ಮೇಂಟೈನ್ ಮಾಡ್ತೀರಾ? ಆ್ಯಂಟಿ ಆಕ್ಸಿಡೇಷನ್ ಪ್ರಾಪರ್ಟಿ. ನೀವೆಲ್ಲ ಲೈಕ್ ಮಾಡ್ತೀರಾ, ವೆಜಿಟೇಬಲ್ಸ್ ತಿನ್ನಿ, ಫ್ರೂಟ್ಸ್ ತಿನ್ನಿ, ನಟ್ಸ್ ತಿನ್ನಿ, ಅಥವಾ ಹೇಳ್ತಾರೆ ವೈಟಮಿನ್ ಸಿ ನಿಮ್ಮ ಬಾಡಿಗೆ ಒಳ್ಳೆಯದು ಅಂತ. ಯಾಕೆ? ಇದೆಲ್ಲ ಆ್ಯಂಟಿ ಆಕ್ಸಿಡೇಷನ್ ಫುಡ್. ಇದು ತಿನ್ನೋದ್ರಿಂದ ನಿಮ್ಮ ಬಾಡಿ ಲೈಟ್ ಆಗಿರುತ್ತೆ. ನಿಮ್ಮ ಬಾಡಿಯಲ್ಲಿ ಏನೇ ಒಂದು ಫ್ರೀ ರ್ಯಾಡಿಕಲ್ಸ್ ಎಂಟ್ರಿ ಆದರೂ ಕೂಡ ಅದನ್ನು ನ್ಯೂಟ್ರಲ್ ಮಾಡುವಂಥ ಶಕ್ತಿ ಇರುತ್ತೆ. ಓಕೆ, ಅದೇ ರೀತಿ ಗ್ರೀನ್ ಟೀ ಕುಡಿತೀರಾ ನೀವೆಲ್ಲ. ಗ್ರೀನ್ ಟೀ ಯಾಕೆ ಕುಡಿತೀರಾ? ಅದು ಕೂಡ ಆ್ಯಂಟಿ ಆಕ್ಸಿಡೇಷನ್. ನೀವು ತುಂಬ ಜನ ಹೇಳ್ತಾರೆ ಗ್ರೀನ್ ಟೀ ಕುಡಿದ್ರೆ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ, ಅದು ಆಗೋದಿಲ್ಲ, ನಾನು ಸ್ಲಿಮ್ ಆಗ್ತೇನೆ, ಟಿವಿಯಲ್ಲಿ ಅಡ್ವರ್ಟೈಸ್ ಬರ್ತದೆ. ಗ್ರೀನ್ ಟೀ ಅನ್ನೋದು ಆ್ಯಂಟಿ ಆಕ್ಸಿಡೇಷನ್. ಕೆಲವರು ಇಂಟರ್ನ್ಯಾಷನಲಿ ಬಂದುಬಿಟ್ಟು ಮೀನಿನ ಎಣ್ಣೆ ತಿಂತಾರೆ, ಇದು ಕೂಡ ವೈಟಮಿನ್ ಸಿ. ನಾನು ನಿಮಗೆ ನೀರು ತೋರಿಸ್ತೀನಿ ಯಾವ ರೀತಿ ಅಂತೇಳಿ. ನೋಡಿ, ನನ್ನ ಹತ್ರ ಒಂದು ಮೀಟ್ರ್ ಇದೆ. ಇದು ಆಕ್ಸಿಡೈಸ್ ವಾಟರ್, ಆ್ಯಂಟಿ ಆಕ್ಸಿಡೈಸ್ ವಾಟರ್ ಅಂತ ನಿಮಗೆ ತೋರಿಸ್ಕೊಡ್ತೇನೆ. ಈ ಮೆಷಿನಲ್ಲಿ ನಿಮಗೆ
ಮೈನಸ್ಗೆ ಹೋದರೆ ಇದರಲ್ಲಿ ಎಲೆಕ್ಟ್ರಾನ್ಸ್ ಇದೆ ಅಂತ ಅರ್ಥ. ನಮ್ಮ ಬಾಡಿಗೆ ಎಲೆಕ್ಟ್ರಾನ್ಸ್ ಬೇಕು, ನಮಗೆ ಎನರ್ಜಿ ಸಿಗಬೇಕಾದ್ರೆ ಎಲೆಕ್ಟ್ರಾನ್ಸ್ ಬೇಕು. ಎಲೆಕ್ಟ್ರಾನ್ಸ್ ಇಲ್ಲದಿದ್ರೆ ಏನಾಗುತ್ತೆ, ನಮ್ಮಲ್ಲಿ ಆವತ್ತು ಎನರ್ಜಿ ಕಮ್ಮಿ ಇರೋದು. ಅದಕ್ಕೆ ನಾವು ಫ್ರೂಟ್ಸು ವೆಜಿಟೇಬಲ್ಸ್ ನಾವು ತಿನ್ನೋದು ನಮ್ಮ ಬಾಡಿಯಲ್ಲಿ ಎಲೆಕ್ಟ್ರಾನ್ಸ್ ಸಿಗಲಿ ಅಂತ. ಹಾಗೆ ಇವಾಗ ಕುಡಿಯೋ ನೀರಲ್ಲಿ ಇವತ್ತು ಎಲೆಕ್ಟ್ರಾನ್ಸ್ ಇದೆಯಾ ಇಲ್ವಾ ಅಂತ ನಾವು ಚೆಕ್ ಮಾಡೋಣ. ಇದು ORP ಮೀಟರ್. ಈ ORP ಮೀಟರ್ನ ನಾವು ಸ್ವಿಮ್ಮಿಂಗ್ ಪೂಲ್ ಮತ್ತು ಫಿಶ್ ಟ್ಯಾಂಕಲ್ಲಿ ಕೂಡ ಬಳಸ್ತೀವಿ. ಯಾಕೆಂದರೆ ನೀರು ಎಷ್ಟು ಪ್ಲಸ್ಸಿಗೆ ಹೋಗುತ್ತೆ ಅಷ್ಟು ಆಕ್ಸಿಡೇಷನ್ ಆಗಿದೆ ಅಂತ ಅರ್ಥ. ಆಕ್ಸಿಡೇಷನ್ ಆದ ನೀರು ನಾವು ಕುಡಿದ್ರೂ ಕೂಡ ನಮ್ಮ ಯಾವುದೇ ಒಂದು ಬಾಡಿಯಲ್ಲಿರೋ ಫ್ರೀ ರ್ಯಾಡಿಕಲ್ಸನ್ನು ನ್ಯೂಟ್ರಲ್ ಮಾಡೋಕ್ಕೆ ಆಗಲ್ಲ. ಅದರಿಂದ ನಮ್ಮ ಏಜಿಂಗ್ ಪ್ರಾಸೆಸ್, ನಮ್ಮ ಪ್ರಾಯ ಬೇಗ 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 ಒಳಗಿಂದ ಆಗುತ್ತೆ. ನೋಡಿ, ಈ ಬಾಟಲ್ಡ್ ವಾಟರ್ ಎಷ್ಟೋ ದಿನದಿಂದ ಸ್ಟೋರ್ ಆಗಿದೆ. ಸ್ಟೋರ್ ಆಗಿದೆ. ಸ್ಟೋರ್ ಆದ್ರಿಂದ ನೋಡಿ ಇದರಲ್ಲಿ ಬಂದುಬಿಟ್ಟು 73, 79, 80, 85 ಕಾಣ್ತಾ ಇದೆಯಾ? ಇದೆಲ್ಲ ಮೇಲೆ ಹೋಗ್ತಾ ಇದೆ, ಪ್ಲಸ್ಸಲ್ಲಿದೆ ನೋಡಿ. 90, 95, 100 ತನಕ ಹೋಗ್ತಾ ಇದೆ. ಇದು ಆಕ್ಸಿಡೇಷನ್. ಇದರಲ್ಲಿ ಎಲೆಕ್ಟ್ರಾನ್ಸ್ ಕಳ್ಕೊಂಡ್ಬಿಟ್ಟಿದೆ. ಎಲೆಕ್ಟ್ರಾನ್ಸ್ ಇಲ್ಲದ ನೀರು ನೀವು ಕುಡಿಬೋದು, ಆದರೆ ನಿಮ್ಮ ಬಾಯಾರಿಕೆ ತೀರಿಸುತ್ತೆ, ಆದರೆ ನಿಮ್ಮ ಫ್ರೀ ರ್ಯಾಡಿಕಲ್ಸನ್ನು ನ್ಯೂಟ್ರಲ್ ಮಾಡೋಕ್ಕಾಗಲ್ಲ. ನಿಮಗೆ ಎನರ್ಜಿ ಕಮ್ಮಿ ಇರುತ್ತೆ ಅವತ್ತು. ಓಕೆ, ಅದು ಕೂಡ ಎಷ್ಟೋ ದಿನದಿಂದ ಆಕ್ಸಿಡೇಷನ್ ಆಗಿದೆ, ಪ್ಲಸ್ಸಿಗೆ ಬಂದು ಎಲೆಕ್ಟ್ರಾನ್ಸನ್ನು ಕಳ್ಕೊಂಡ್ಬಿಟ್ಟಿದೆ. ಸ್ಟೋರ್ ಆಗುತ್ತೆ ತುಂಬ ದಿನದಿಂದ. ಇದೆಲ್ಲ ಸ್ಟೋರ್ ಮಾಡಿ ನಾವು ಕುಡಿಯುವಂಥದ್ದು ಪ್ಲಾಸ್ಟಿಕ್ ಬಾಟ್ಲಲ್ಲಿ. ಅದು ಯಾವುದೇ ಒಂದು ಬೇರೆ ನೀರು, ಅದು ಕೂಡ 129, 130 ನೋಡಿ. ಅದು ಕೂಡ 144, 145 ಆಕ್ಸಿಡೇಷನ್ ಆಗಿದೆ. ಆ ನೀರಿಗೆ ಗ್ಯಾಸ್ ಮಿಕ್ಸ್ ಮಾಡಿ, ಗೊತ್ತಲ್ಲ, ನೀವು ಗ್ಯಾಸ್ ಮಿಕ್ಸ್ ಮಾಡಿ ಅಥವಾ ಮಿಕ್ಸ್ ಮಾಡಿ ನೀವು ಕುಡಿತೀರಾ. ಈ ಕುಡಿದಾಗ ಏನಾಗುತ್ತೆ, ನೀರನ್ನು ಹಾಳು ಮಾಡಿ ನೀವು ಕುಡಿಯೋದು ನೋಡಿ. 148, 155 ಹೈ ಫ್ಯಾಟ್ ಇದೆ. ಇದು ನಿಮ್ಮ ಬಾಡಿನ ಇನ್ನೂ ಆಕ್ಸಿಡೇಷನ್ ಮಾಡುತ್ತೆ. ಓಕೆ, ತುಂಬ ಜನ ಹೇಳ್ತಾರೆ ಇಂಥದ್ದನ್ನೆಲ್ಲ ಕುಡಿಬಾರ್ದು ಅಂತ. ನೋಡಿ 200 and 215 ಯಾಕಾಯಿತು? ಇದು ಆಕ್ಸಿಡೈಸ್ಡ್. ಎಷ್ಟು ನಾವು ನೀರನ್ನು ಹಾಳು ಮಾಡಿ ಕುಡಿತೀವ ಅಷ್ಟು ನಮ್ಮ ಬಾಡಿಗೆ ಡೇಂಜರ್. ಓಕೆ, ಇದನ್ನು ನಾವು ಹೇಳಿಸ್ಬೋದು. ಇದೆಲ್ಲ ನಮ್ಮ ಬಾಡಿಯಲ್ಲಿ ಏನೇನೋ ಫ್ರೀ ರ್ಯಾಡಿಕಲ್ಸ್ ಇದನ್ನು ಡೆವಲಪ್ ಮಾಡಿ ನಮ್ಮ ಸೆಲ್ಸನ್ನು ಡ್ಯಾಮೇಜ್ ಮಾಡುತ್ತೆ. ಆದ್ದರಿಂದ ಒಳಗಿಂದ ನಮಗೆ ಪ್ರಾಯ ಬೇಗ 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 ಆಗುತ್ತೆ. ನೀವೇನು ಮಾಡಿ, ನಾಳೆಯಿಂದ ಕೆಂಗೆನ್ ವಾಟರ್ ಇದನ್ನು ಕುಡೀರಿ. ಏನಾಗುತ್ತೆ ಬಾಡಿಯಲ್ಲಿ ನೋಡಿ, ಆಟೋಮೆಟಿಕ್ ಮೈನಸ್ ನೋಡಿ, -300 ತನಕ ಬರ್ತಾ ಇದೆ. ಅದರ ಮುಂದೆ ಮೈನಸ್ ಕಾಣ್ತಾ ಇದೆಯಾ? ಇದು ಬಂದ್ರಲ್ಲಿ ಎಲೆಕ್ಟ್ರಾನ್ಸ್ ಇದೆ. ಇದೇ ನಿಮಗೆ ವೆಜಿಟೇಬಲ್ಸು ಫ್ರೂಟ್ಸ್ ತಿಂದಾಗ ನಿಮ್ಮ ಬಾಡಿ ಲೈಟ್ ಆಗುತ್ತೆ. ಅದೇ ನೀವು ಫ್ಯಾಟ್, ಶುಗರ್, ಆಯಿಲ್, ಬಿರಿಯಾನಿ ತಿಂದಾಗ ನಿಮ್ಮ ಬಾಡಿ ಹೆವಿ ಆಗುತ್ತೆ. ಸೊ ಎಲೆಕ್ಟ್ರಾನ್ಸ್ ಇಲ್ಲದ ಐಟಮ್ ನಿಮ್ಮನ್ನು ಹೆವಿ ಮಾಡಿ ನಿದ್ದೆ ಮಾಡಿಸುತ್ತೆ. ನಿಮ್ಮ ಬಾಡಿಯಲ್ಲಿ ಫ್ಯಾಟ್ ಕಂಟೆಂಟ್ಸನ್ನು ರಿಮೂವ್ ಮಾಡೋದು. ಇದು ನಮ್ಮ ಫಸ್ಟ್ ಪ್ರಾಪರ್ಟಿ ಕೆಂಗೆನ್ ವಾಟರಲ್ಲಿ ಸಿಗದ ಆ್ಯಂಟಿ ಆಕ್ಸಿಡೇಷನ್ ಪ್ರಾಪರ್ಟಿ. ಫಸ್ಟ್ ನಾವು ಏನು ಮಾಡಬೇಕಂತೆ, ನಮ್ಮ ಆರೋಗ್ಯವನ್ನು ಬೇಗ ಪ್ರಾಯ ಆಗದಾಗೆ ನಾವು ಕಂಟ್ರೋಲ್ ಮಾಡ್ತೀವಿ. ಅದಕ್ಕೆ ಎಷ್ಟೋ ಜನ ಬೇರೆ ಬೇರೆ ರೀತಿಯ ಸರ್ಕಸ್ ಮಾಡ್ತಾರೆ, ನೀವು ನೋಡಿರ್ಬೋದು. ಅದು ತಿಂತಾರೆ, ಇದು ತಿಂತಾರೆ, ಅದು ಮಾಡಬೇಕು, ಇದು ಮಾಡಬೇಕು ಅಂತೇಳಿ. ಬಟ್ ಒಂದು ವಾಟರ್, ನೀವೊಂದು ದಿನಕ್ಕೆ 3 ಲೀಟರ್ ನೀರು ಕುಡಿದು ನಿಮ್ಮ ಬಾಡಿಯನ್ನು ಆ್ಯಂಟಿ ಆಕ್ಸಿಡೇಷನ್ ಪವರನ್ನು ನೀವು ಕಂಟ್ರೋಲ್ ಮಾಡ್ಬೋದು. ಇದು ನಮ್ಮ ಫಸ್ಟ್ ಪ್ರಾಪರ್ಟಿ. ಸೆಕೆಂಡ್ ಬಂದುಬಿಟ್ಟು pH ಬಗ್ಗೆ ಕೇಳಿದರೆ ನೀವೆಲ್ಲ. ಆ pH ಅಂದರೆ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್. ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಜಲಜನಕದಲ್ಲಿ ಇರುವ ನೀರಿನ ಪ್ರಮಾಣ. ಜಲಜನಕದ ಪ್ರಮಾಣವನ್ನು ನಾವು ಯಾವ ರೀತಿ ಅಳತೆ ಮಾಡೋದು ಅಂತ ಹೇಳಿದ್ರೆ 1 ರಿಂದ 14 ತನಕ ನಾವು ಅಳತೆ ಮಾಡ್ತೀವಿ. ಇದನ್ನು ಜಲಜನಕದ ಪ್ರಮಾಣ 1 ರಿಂದ 14, 7 ನ್ಯೂಟ್ರಲ್ ಆಗಿರುತ್ತೆ, 1 ರಿಂದ 7 ಆಸಿಡ್, 7 ರಿಂದ 14 ಆಲ್ಕಲೈನ್, ಕ್ಷಾರೀಯ ಮತ್ತು ಆಮ್ಲೀಯ ಅಂತ ಹೇಳ್ತೀವಿ. ಓಕೆ, ಕ್ಷಾರೀಯ ಅಂತ ಹೇಳಿದರೆ ಅದು ಉತ್ತಮ, ಆಮ್ಲೀಯ ಅಂತ ಹೇಳಿದರೆ ದೇಹಕ್ಕೆ ಉತ್ತಮ ಅಲ್ಲ, ಅದು ಆಸಿಡ್. ಓಕೆ, ನಾವಿವಾಗ ನೋಡ್ಬೋದು ಯಾವ ರೀತಿ ಇದೆ. ನಮ್ಮಲ್ಲಿ ಬಾಡಿ ದೇವರು ಕೊಟ್ಟಿರೋದು 7.356 ಅಂತ ಹೇಳಿದರೆ ಸ್ವಲ್ಪ ಆಲ್ಕಲೈನ್. ಆ ಕಡೆ ಆಸಿಡು ಅಲ್ಲ, ಈ ಕಡೆ ಆಲ್ಕಲೈನ್ ಅಲ್ಲ. ಆದರೆ ನಾವು ಬೇಡದ ಫುಡ್ಡು ಅದು ಇದು ತಿಂದು 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 ಏನು ಮಾಡ್ತೇವೆ, ನಮ್ಮ ಬಾಡಿಯನ್ನು ಡೈಲಿ ಅಸಿಡಿಕ್ ಮಾಡ್ತೇವೆ. ನಾವು ತಿನ್ನುವ 80% ಫುಡ್ಡು ಅಸಿಡಿಕ್. ನೀವು ಐಸ್ ಕ್ರೀಮ್ ತಿಂತೀರಾ, ಚಾಕ್ಲೇಟ್ ತಿಂತೀರಾ, ಊಟ ಮಾಡ್ತೀರಾ, ಚಪಾತಿ ತಿಂತೀರಾ, ಎಲ್ಲ ಆಸಿಡಿಕ್. ಆಲ್ಕಲೈನ್ ಯಾವುದು? ಪಪ್ಪಾಯ ಇರ್ಬೋದು. ಅಂಥ ಫುಡ್ ನಾವು ಎಷ್ಟು ತಿಂತೇವೆ? 10%, ಹೌದಲ್ವಾ? ಸೊ ಅಂಥ ಫುಡ್ಡನ್ನು ನಾವು ಜಾಸ್ತಿ ತಿಂತಾ ಇಲ್ಲ. ಆದ್ದರಿಂದ ಇವತ್ತು ನೀವು ಕುಡಿಯುವ ನೀರು ಕೂಡ ಆಸಿಡಿಕ್ ಆದರೆ ಏನಾಗ್ಬೋದು ನಿಮ್ಮ ಬಾಡಿ? ಇವತ್ತು ಜನರಿಗೆ ಕ್ಯಾನ್ಸರ್ನಂಥ ದೊಡ್ಡ ದೊಡ್ಡ ರೋಗ ಬರಲಿಕ್ಕೆ ಕಾರಣ ಯಾಕೆಂದರೆ ಬ್ಲಡ್ pH ಆಸಿಡ್ ಆಗೋದ್ರಿಂದ. ಆಸಿಡ್ ಎನ್ವೈರನ್ಮೆಂಟ್ ಮಾತ್ರ ಪ್ರತಿಯೊಂದು ರೋಗ ನಮ್ಮ ಬಾಡಿಯಲ್ಲಿ ಎಂಟ್ರಿ ಆಗುತ್ತೆ. ಯಾಕಂತ ಹೇಳಿದರೆ ನಮ್ಮ ಬಾಡಿಯ ಸೆಲ್ಸ್ಗೆ ಆಕ್ಸಿಜನ್ ಇರುವುದಿಲ್ಲ. ಆಕ್ಸಿಜನ್ ಡೆಡ್ ಆದ ಕೂಡಲೇ ಸೆಲ್ಸ್ ದಪ್ಪ ಆಗುತ್ತೆ. ಸೆಲ್ ದಪ್ಪ ಆದ ಕೂಡಲೇ ನಿಮಗೆ ಪ್ರತಿಯೊಂದು ಸ್ಟ್ರೋಕ್ ಇರ್ಬೋದು, ಅಟ್ಯಾಕ್ ಇರ್ಬೋದು, ಕ್ಯಾನ್ಸರ್ಸ್ ಇರ್ಬೋದು, ಪ್ರತಿಯೊಂದಕ್ಕೂ ಕಾರಣ ನಮ್ಮ ಈ ಆಸಿಡಿಕಲ್ಲಿ. ಇವಾಗ ನೋಡಿ, ನಾನು ಲಿಟ್ಮಸ್ ಕೇಳಿದರೆ ನೀವೆಲ್ಲ ಸ್ಕೂಲ್ ಡೇಸಲ್ಲಿ ನಾವು ಟೆಸ್ಟ್ ಮಾಡ್ತಾ ಇದ್ದೀವಿ. ಲಿಟ್ಮಸ್ ಪೇಪರ್ ಹಾಕಿ, ಇದು ಲಿಟ್ಮಸ್ ಲಿಕ್ವಿಡ್. ಆ ಲಿಟ್ಮಸ್ ಲಿಕ್ವಿಡ್ ಆಗಿ ನಿಮಗೆ ತೋರಿಸ್ತೇನೆ ಯಾವ ರೀತಿ ಇದು. ನೋಡಿ, ಈ ನೀರು ನೀವೆಲ್ಲ ಕುಡಿತಾ ಇದ್ದೀರಾ. ಆಸಿಡಲ್ಲಿದೆಯಾ, ಆಲ್ಕಲೈನಲ್ಲಿದೆಯಾ? ನೋಡಿ, ಇದು ಆಸಿಡಿಕಲ್ಲಿದೆ, ಕಂಪ್ಲೀಟ್ ಎಲ್ಲೋ ಇಶ್ ಆಗ್ತಾ ಇದೆ. ಆಲ್ಕಲೈನ್ ಸ್ಟೇಟಸ್ಗಿಲ್ಲ, ಆಸಿಡಿಕ್ ಸ್ಟೇಟಸಲ್ಲಿದೆ. ಆಮೇಲೆ ಇದು ಯಾಕೆ ಅಂತ ಹೇಳಿದ್ರೆ ಇದೆಲ್ಲ ಹೈ ಆಸಿಡ್, ಇದು ಕಾರ್ಬೊನೇಟಿಕ್ ಡ್ರಿಂಕ್, ಇದು ನಾವು ಕುಡಿತಾ ಇರ್ತೀವಿ. ಇದು ನಮ್ಮ ಬಾಡಿಯನ್ನು ಜಾಸ್ತಿ ಆಸಿಡ್ ಮಾಡುತ್ತೆ. ಓಕೆ,
ಯಾಕೆ ಜನ 90 ರೂಪಾಯಿ ನೀರು ಕುಡಿತಾರೆ? ಅದು ಆಲ್ಕಲೈನಲ್ಲಿರುತ್ತೆ, ಅದಕ್ಕೆ ನೋಡಿದ್ರೆ ಬೆಟರ್ ಆಲ್ಕಲೈನ್ ವಾಟರ್. ಸೊ ಜನ ತುಂಬ ಯೂಸ್ ಮಾಡ್ತಾರೆ. ಇದು ಕೂಡ ಹಾಗೆ ಸ್ವಲ್ಪ ಆಲ್ಕಲೈನ್ ಸ್ಟೇಟಸಲ್ಲಿರುತ್ತೆ, ಆದ್ದರಿಂದ ಈ ನೀರು. ಆದರೆ ಕೆಂಗೆನ್ ವಾಟರ್ ಇಡೀ ಮೆಷಿನಿಂದ ನೀವೆಲ್ಲ ತೆಗಿತೀರಾ ಅದೆಲ್ಲ ಬಂದುಬಿಟ್ಟು 9.5 pH ಅಲ್ಲಿರುತ್ತೆ. ಈ ಆಲ್ಕಲೈನ್ ಅಂದರೆ ಅದರ ಅರ್ಥ ಏನು? ಅದರಲ್ಲಿ ಕ್ಯಾಲ್ಸಿಯಂ ಇದೆ, ಮೆಗ್ನೀಸಿಯಮ್ ಇದೆ, ಪೊಟ್ಯಾಷಿಯಮ್ ಇದೆ, ಸೋಡಿಯಂ ಇದೆ. ಅದಕ್ಕೆ ಇದು ಆಲ್ಕಲೈನ್ ಸ್ಟೇಟಸ್. ಇದೆಲ್ಲ ನಮ್ಮ ಬಾಡಿಗೆ ಬೇಕು. ಆದರೆ ಬಾಕಿ ಎಲ್ಲ ನಾವು ಕುಡಿತಾ ಇರೋ ನೀರು ಅದಿಲ್ಲದ್ರಿಂದ ಎಷ್ಟೋ ರೋಗ ರುಜಿನಗಳಿಗೆ ಇವತ್ತು ಕಾರಣ ಆಗ್ತಾ ಇದೆ. ಯಾಕಂದರೆ ನಮಗೆ ಬೇಕಿರೋ ಕ್ಯಾಲ್ಸಿಯಂ ಸ್ವಲ್ಪ ಸಿಗ್ತಾ ಇಲ್ಲ, ಪೊಟ್ಯಾಷಿಯಂ ಸಿಗ್ತಾ ಇಲ್ಲ. ನೋ ಪ್ರಾಬ್ಲಮ್, ನಾಳೆಯಿಂದ ಈ ನೀರು ಕುಡೀರಿ. ನಿಮ್ಮ ಬಾಡಿಯನ್ನು ಸರಿ ಮಾಡಬೇಕು ತಾನೆ. ನಿಮ್ಮಲ್ಲಿರುವ ಗ್ಯಾಸ್ಟ್ರಿಕ್ ಅಸಿಡಿಕ್ ಎನ್ವೈರ್ಮೆಂಟನ್ನು ನೀವು ಸ್ಟಡಿ ಮಾಡಬೇಕಂತ ಹೇಳಿದ್ರೆ, ಸರಿ ಮಾಡಬೇಕಂದ್ರೆ ನಾಳೆಯಿಂದ ಈ ನೀರು ಕುಡೀರಿ. ಈ ನೀರು ಕುಡಿದ ಕೂಡಲೇ ಏನಾಗುತ್ತೆ? ನಿಮ್ಮ ಬಾಡಿ ಆ್ಯಸಿಡಿಂದ ಆಲ್ಕಲೈನ್ ಸ್ಟೇಟಸ್ಗೆ ಕೊಡ್ತಾರೆ. ನಿಮ್ಮಿರೋ ಎಷ್ಟೋ ಪ್ರಾಬ್ಲಮ್ಗಳಿಂದ ನೀವು ಹೊರಗಡೆ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಥರ್ಡ್, ಮೈಕ್ರೋ ಕ್ಲಸ್ಟರ್. ಮೈಕ್ರೋ ಕ್ಲಸ್ಟರ್ ಅಂದರೆ ನೀರಿನ ಆಕಾರ. ನಾನು ಆಗಲೇ ಹೇಳಿದೆ, ನೀರಿನ ಆಕಾರ ಎಷ್ಟು ದೊಡ್ಡದಿದೆ ಅಷ್ಟು ನೀವು ಡಿಹೈಡ್ರೇಷನ್ ಆಗ್ತೀರ. ನೀರಿನ ಆಕಾರ ಎಷ್ಟು ಸಣ್ಣದಿದೆ ಅಷ್ಟು ನಮ್ಮ ಬಾಡಿ ಹೈಡ್ರೇಟ್ ಆಗುತ್ತೆ. ಎಷ್ಟೋ ಜನ ಕೇಳಿರೋ, ನನಗೆ ಮೈಗ್ರೇನ್, ಹೆಡ್ಏಕ್, ಪ್ರಾನ್ಸ್ ಪ್ರಾಬ್ಲಮ್ ಇದೆ, ನನಗೆ ಡೈಜೆಷನ್ ಸರಿ ಇಲ್ಲ, ಅಥವಾ ನನಗೆ ಸುಸ್ತಾಗ್ತಾ ಇರೋದು. ಮೇಜರ್ಲಿ ನೀವು ನೀರಿನ ಅಂಶ ಕಮ್ಮಿ ಆದ ಕೂಡಲೇ ನಿಮ್ಮ ತಲೆದಿರಿಗೆ ಬೀಳ್ತಾರೆ ನೀರಿನ ಅಂಶಕ್ಕೆ, ಡಿಹೈಡ್ರೇಷನಿಂದ. ಮತ್ತು ಇದೆಲ್ಲ ಮೇಜರ್ ಪ್ರಾಬ್ಲಮ್ ಇದೆ. ಇವಾಗ ನೋಡಿ, ನಾನು ಮಾಡ್ತೀನಿ. ಇದೊಂದು ಟೀ ಪೌಡರ್, 2 ಗ್ಲಾಸ್ ಗ್ರೀನ್ ಟೀ ಪೌಡರ್. ಒಂದಲ್ಲಿಗೆ ನಾರ್ಮಲ್ ವಾಟರ್ ಹಾಕ್ತೇನೆ. ಈ ನಾರ್ಮಲ್ ವಾಟ್ರಲ್ಲಿ ಏನಾಗುತ್ತೆ, ನೀರಿನ ಅಣುಗಳು ದೊಡ್ಡದಿರೋದ್ರಿಂದ ಈ ಚಾ ಪುಡಿ ಒಳಗಡೆ ಹೋಗಿ ಅದನ್ನು ಎಳೆಯಿಲ್ಲ. ಅದಕ್ಕೋಸ್ಕರ ನೀವು ಬಿಸಿ ಮಾಡ್ತೀರಲ್ವಾ? ನೀವು ಟೀ ಮಾಡಬೇಕಂದ್ರೆ ಬಿಸಿ ಮಾಡಬೇಕು. ಬಿಸಿ ಮಾಡಿದಾಗ ಮಾತ್ರ ಅದರ ಒಳಗಡೆ ಹೋಗಿ ಆ ಅಣುಗಳನ್ನು ಎಳ್ಕೊಂಡು ಚಾ ಪುಡಿಯನ್ನು ಹೊರಗಡೆ ಬಿಟ್ಟು ಚಾದ ಟೇಸ್ಟ್ ಬರುತ್ತೆ. ಆ ಕೆಂಗೆನ್ ವಾಟರ್ ಆಗಲ್ಲ. ಈವನ್ ನೀವು ತಣ್ಣೀರಲ್ಲೇ ನಿಮ್ಮಲ್ಲಿ ಮೈಕ್ರೋ ಕ್ಲಸ್ಟರ್ ಇರೋದ್ರಿಂದ ನೀವು ನೋಡಿ ಬರ್ತಾ ಇರ್ಬೋದು, ಇಮಿಡಿಯೇಟ್ ಚಾ ರೆಡಿ ಆಯಿತು. ಏನಾಯಿತು? ಒಳಗಡೆ ಹೋಗಿ ಅದೇ ರೀತಿ ನಮ್ಮ ಬಾಡಿಯಲ್ಲಿ ಕೂಡ ನಾವು ನೀರು ಕುಡಿದ ಕೂಡಲೇ ಕಂಪ್ಲೀಟ್ ನಮ್ಮ ಬಾಡಿಗೆ ಟ್ರಾನ್ಸ್ಪೋರ್ಟ್ ಆಗಬೇಕು. ನಮ್ಮ ವೇಸ್ಟೇಜನ್ನು ಹೊರಗಡೆ ಹಾಕಿ ನಾವು ತಿಂದಿರುವಂಥ ಒಳ್ಳೆ ನ್ಯೂಟ್ರಿಷನನ್ನು ನಮ್ಮ ಬ್ಲಡ್ಡಿಗೆ ಸಪ್ಲೈ ಮಾಡಬೇಕು. ಇಲ್ಲದಿದ್ದರೆ ನೀರು ಕುಡಿತೀರಾ, ಕೆಲಸ ಮಾಡೋದು ಮಾತ್ರ ಆಫ್ಟರ್ 5 years ಇದು ಮಾಡುತ್ತೆ. 5 ಗಂಟೆ ಆಗುತ್ತೆ ನಿಮ್ಮ ಬಾಡಿಯಲ್ಲಿ ಎಳ್ಕೊಳ್ಳಿಕ್ಕೆ ಟಾಕ್ಸಿನ್ಸನ್ನು, ವೇಸ್ಟೇಜನ್ನು. ಸೊ ಈ ನೀರು ಕುಡಿದ ಕೂಡಲೇ ಚೆನ್ನಾಗಿ ಹೋಗಿ ನೀವು ಕ್ಲೀನ್ ಮಾಡಿ ಬಾಡಿಯನ್ನು ಪುನಃ ನಿಮಗೆ ನಮ್ಮ ಬಾಡಿ ಆರೋಗ್ಯಕರ ಸ್ಥಿತಿಯಲ್ಲಿರುತ್ತೆ. ಅದೇ ರೀತಿ ಮನೆಯಲ್ಲಿ ಅಡುಗೆ ಮಾಡಬೇಕಾದ್ರೂ ಕೂಡ ನಾವು ಮಸಾಲೆ ಮಾಡ್ತೇವೆ. ಇದು ನೋಡಿ, ಅರಸಿನ ಏನಾಗುತ್ತೆ, ನಾವು ಪ್ರತಿಯೊಂದಕ್ಕೂ ಮಸಾಲ ಜಾಸ್ತಿ ಯೂಸ್ ಮಾಡಿದಷ್ಟು ಒಳ್ಳೆಯದಲ್ಲ. ನಮಗೆ ಎದೆ ಉರಿ, ಗ್ಯಾಸ್ಟ್ರಿಕ್ ಪ್ರತಿಯೊಂದು ಸ್ಟಾರ್ಟ್ ಆಗೋದು ಮೊದಲು. ನೋಡಿ, ಈ ನೀರಲ್ಲಿ ನೀವು ಯೂಸ್ ಮಾಡ್ತೀರಾ ರೆಗ್ಯುಲರ್ ವಾಟರ್, ಕೆಂಗೆನ್ ವಾಟರಿಂದ ನಾಳೆ ಕುಕ್ಕಿಂಗ್ ಮಾಡಿ. ಆ ಕುಕ್ಕಿಂಗ್ ಮಾಡುವಾಗ ಒಳ್ಳೆ ಇಳ್ಕೊಂಡ್ಬಿಟ್ಟು ನಿಮಗೆ ಒಳ್ಳೆ ಟೇಸ್ಟನ್ನು ಕೊಟ್ಟು. ನೋಡಿ, ಇದು ಎಷ್ಟು ರೆಡ್ಡಿಶ್ ಆಯ್ತು. ಕಂಪ್ಲೀಟ್ ಮಸಾಲ ಸ್ಪ್ರೆಡ್ ಮಾಡುತ್ತೆ. ನೀವು ಮಾಡೋ ರಸಮ್, ಕರಿ ಒಳ್ಳೆ ಪರಿಮಳ ಬಂದು ಒಳ್ಳೆ ಟೇಸ್ಟ್ ಹೇಳ್ಕೊಂಡು ಆವಾಗ ನಿಮ್ಗೆ ಒಳ್ಳೆ ಟೇಸ್ಟ್. ನೀವು ನೋಡಿರ್ಬೋದು, ಯಾವುದೇ ಪದಾರ್ಥ ಮಾಡಿದರೆ ಮಧ್ಯಾಹ್ನ ಆಗುವಾಗ ನಾವು ಒಳ್ಳೆದಿಲ್ಲ, ಟೇಸ್ಟ್ ಇಲ್ಲ ಹೇಳ್ತಾರೆ, ರಾತ್ರಿ ಒಳ್ಳೆ ಟೇಸ್ಟ್ ಮಸಾಲೆ ಇಳಿತದೆ. ಸೊ ಇದು ನಿಮಗೆ ಕಾರಣ. ಇಮಿಡಿಯೇಟ್ ಹೇಳ್ಕೊಂಡು ನಿಮಗೆ ಮೈಕ್ರೋ ಕ್ಲಸ್ಟರ್ ಈ ನೀರಿಲ್ಲಿ ಕೆಲಸ ಮಾಡ್ತದೆ. ಈ 3 ಪ್ರಾಪರ್ಟಿ ಇರೋದ್ರಿಂದ ಮಾತ್ರ ಕೆಂಗೆನ್ ವಾಟರ್ ಕಂಪ್ಲೀಟ್. ಇದನ್ನು ಒರಿಜಿನಲ್ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು 3 ಕಾರಣ ಇದೆ. ಒಂದು, ಇದರ ರಿಸರ್ಚ್ ಎಲ್ಲಿ ನಡೀತಂತ ನಾನು ನಿಮ್ಗೆ ಹೇಳ್ತೇನೆ. ನಿಮಗೆ ಗಂಗಾ ವಾಟರ್ ಗೊತ್ತಿರುವ ಗಂಗೋತ್ರಿ, ಎಲ್ಲಿ ಗಂಗೋತ್ರಿ ನೀರು ಹುಟ್ಟತ್ತೆ ಅಲ್ಲಿ ಸ್ಟಡಿ ಮಾಡಿದ್ರು ಈ ನೀರಲ್ಲಿ ಏನಿದೆ ಅಂತ. ಎಲ್ಲಿ ಝ್ಯಾಮ್ಝಮ್ ವಾಟರ್ ಉತ್ಪತ್ತಿ ಆಗ್ತಿತ್ತು ಮುಸ್ಲಿಮಕ್ಕೆ ತೊಗೊಂಡ್ಬರ್ತಾರೆ, ಆ ನೀರಿಂದ ಸ್ಟಡಿ ಮಾಡಿದ್ದು. ಆಮೇಲೆ ಹೋಲಿ ವಾಟರ್ ಕ್ರಿಶ್ಚಿಯನ್ಸ್ ಯೂಸ್ ಮಾಡ್ತಾರೆ. ಇದೆಲ್ಲ ಪ್ರಾಪರ್ಟಿ ಇರೋದು ಈ ನೀರಲ್ಲಿ. ಅದಕ್ಕೋಸ್ಕರ ಈ ನೀರನ್ನು ಅದೇ ರೀತಿಯ ನೀರಿನಲ್ಲಿ ಮೆಷಿನನ್ನು ರೆಡಿ ಮಾಡಿದ್ದಾರೆ. ಇದಕ್ಕೆ ಬೇಸ್ ಒಂದೇ, ಜನ ಪುರಾಣತನದಿಂದ ನಂಬಿದ ನೀರು ಯಾವುದು? ಗಂಗಾ ಮತ್ತು ಝ್ಯಾಮ್ಝಮ್ ಮತ್ತು ಹೋಲಿ ವಾಟರ್. ಅದರ ಬೇಸ್ ಇಟ್ಕೊಂಡೇ ಜಾಪನೀಸರು ಈ ವಾಟ್ರನ್ನು ರೆಡಿ ಮಾಡಿದೆ, ಈ ಮೆಷಿನನ್ನು. ಇವತ್ತು ನಿಮಗೆ ಗಂಗಾ ವಾಟರ್ ತಂದರೂ ಕೂಡ ಇದೇ ನೀರು, ಝ್ಯಾಮ್ಝಮ್ ವಾಟರ್ ತಂದರೂ ಕೂಡ ಇದೇ ಇರುತ್ತೆ, ಅಥವಾ ಹೋಲಿ ವಾಟರ್. ಅದಕ್ಕೆ ನಾವು ನಂಬ್ತೀವಿ, ಅದಕ್ಕೆ ನಾವು ತೀರ್ಥಪ್ರ ಇದನ್ನು ತಗೋತೀವಿ, ಯಾಕಂದರೆ ಅಷ್ಟು ಪವರ್ಫುಲ್ ವಾಟರ್ ಇದೆ. ಸೊ ಇದರ ಬೇಸ್ ಇದೆ. ಎಸ್, ಕೋಸ್ಟಲ್ ಹಬ್ ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ವಿರಾಮದ ಬಳಿಕ ಮತ್ತೆ ಕೋಸ್ಟಲ್ ಹಬ್ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನೋಡ್ತಾ ಇದ್ರಲ್ವಾ ಈ ಒಂದು ಕೆಂಗೆನ್ ವಾಟರ್ ಮೆಷಿನಿಂದ ಯಾವ ರೀತಿಯಾದಂತಹ ನೀರು ಸಿಗುತ್ತೆ, ಸೊ ಜೊತೆಗೆ ಎಷ್ಟು ನೀರಿನ ಅಂಶ ಇರುವಂತಹ ನೀರು ಇದರಲ್ಲಿ ಸಿಗುತ್ತೆ, ಯಾವ್ಯಾವ ರೀತಿಯಾದಂತಹ ನೀರುಗಳು ಇದರಲ್ಲಿ ಸಿಗುತ್ತೆ ಅಂತ. ಹಾಗಾದರೆ ಬನ್ನಿ ಇನ್ನಷ್ಟು ಈ ಒಂದು ಕೆಂಗೆನ್ ವಾಟರ್ನ ಕುರಿತಾಗಿ ನಾವು ತಿಳ್ಕೊಂಡು ಬರೋಣ. ಈ ಮೆಷಿನಲ್ಲಿ ಇನ್ನೊಂದು ನೀರು ಬರುತ್ತೆ ನಿಮಗೆ ಬಂದುಬಿಟ್ಟು ಬ್ಯೂಟಿ ವಾಟರ್ ಅಂತ. ಬ್ಯೂಟಿ ವಾಟರ್ ಅಂತ ಹೇಳಿದರೆ ನಮ್ಮ ಸ್ಕಿನ್ ಇರೋದು 5.5 pH ಅಲ್ಲಿ, ನಿಮ್ಗೆ ಗೊತ್ತಿರ್ಬೋದು. ನಮ್ಮ ದೇವರು ನಮ್ಮ ಸ್ಕಿನ್ನಿನ pH ಅನ್ನು 5.5 ಅಲ್ಲಿ ಇಟ್ಟಿದ್ದಾರೆ. ಈಗ ನೋಡಿ, ನೀವು ಹೊರಗಡೆ ಹೋದಾಗ ಬಿಸಿಲಿಗೆ ಹೋದಾಗ ಏನಾಗುತ್ತೆ, ನಿಮ್ಮ ಸ್ಕಿನ್
ಟ್ಯಾನ್ ಆಗುತ್ತೆ, ಕಪ್ಪಾಗತ್ತೆ, ಧೂಳು ಹಿಡಿಯುತ್ತೆ, ಅಥವಾ ನಿಮಗೆ ತಣ್ಣೀರಿಗೆ ಬಂದಾಗ ಕೋಲ್ಡ್ ಸೀಸನ್ಗೆ ಬಂದಾಗ ರಿಂಕಲ್ಸ್ ಬರುತ್ತೆ. ಪ್ರತಿಯೊಂದು ಸ್ಕಿನ್ ಪ್ರತಿ ವೆದರಿಗೆ ನಿಮ್ಮ ಸ್ಕಿನ್ ಚೇಂಜ್ ಆಗುತ್ತೆ. ಸೊ ನೀವೇನು ಮಾಡಬೇಕು, ಅದನ್ನು ಮೇಂಟೈನ್ ಮಾಡೋದು. ನೀವು ಮೇಂಟೈನ್ ಮಾಡಲಿಕ್ಕೆ ಏನು ಮಾಡ್ತಾ ಇದ್ದೀರಿ ಇವತ್ತು? ಕೋಲ್ಡ್ ಕ್ರೀಮ್, ಓಕೆ, ಸನ್ ಕ್ರೀಮ್, ಕೋಲ್ಡ್ ಕ್ರೀಮ್, ಆ ಕ್ರೀಮ್ ಈ ಕ್ರೀಮ್ ಎಲ್ಲ ಕೆಮಿಕಲ್ ಬೇಸನ್ನು ಯೂಸ್ ಮಾಡ್ತಾರೆ. ನಿಮ್ಮಲ್ಲಿ ಸೊಲ್ಯೂಷನ್ ಇವತ್ತು ನೀರಲ್ಲೇ ಇದೆ. ಖಾಲಿ ಈ ನೀರಲ್ಲಿ ಒಂದು 5.5% ಬರುತ್ತೆ. ಇದನ್ನು ಬ್ಯೂಟಿ ವಾಟರ್ ಅಂತ ಕರೀತಾರೆ. ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಹೊತ್ತಲ್ಲಿ ನಿಮಗೆ ನೋಡಿ ಮಾಯ್ಶ್ಚರೈಸ್ ಆಗುತ್ತೆ, ಆಮೇಲೆ ಸ್ಕಿನ್ ಟ್ಯಾನ್ ಬರಲ್ಲ, ಕಂಟ್ರೋಲ್ ಆಗುತ್ತೆ. ನೀವು ಹಾಕಿದಷ್ಟು ನಿಮ್ಮ ಸ್ಕಿನ್ನಿನ ಲೈಫ್ ಚೆನ್ನಾಗಿರುತ್ತೆ. ಸೊ ಯು ಆರ್ ಯೂಸಿಂಗ್ ಒನ್ ಆಫ್ ದ ಬೆಸ್ಟ್ pH ವಾಟರ್, 5.5 pH ನಿಮ್ಮ ಸ್ಕಿನ್ ಬ್ಯೂಟಿ ವಾಟರ್ ಅಂತ ಕರಿತೀವಿ ನಾವು. ಇನ್ನೊಂದು ನೀರು ಬರೋದು ಇದರಲ್ಲಿ ಅಸಿಡಿಕ್ ವಾಟರ್. ಅಸಿಡಿಕ್ ವಾಟರ್ ಅಂತ ಹೇಳಿದರೆ ನೀವು ಮನೇಲಿ ಡೆಟಾಲ್ ತರ್ತೀರಾ, ಮೌತ್ ವಾಶ್ ಮಾಡಲಿಕ್ಕೆ ಮೌತ್ ವಾಶ್ ತರ್ತೀರಾ, ಓಕೆ, ಪ್ರತಿಯೊಂದು ಬ್ಯಾಕ್ಟೀರಿಯಾಸನ್ನು ಕಿಲ್ ಮಾಡಲಿಕ್ಕೆ ಕೂಡ ನೀರು ತೊಗೊಂಬರ್ತೀರಾ. ಈ ಮೆಷಿನಲ್ಲಿ ನಿಮಗೆ ಒಂದು 2.5 ಅಂತ ಒಂದು ನೀರು ಬರುತ್ತೆ, ಅದು ಅಸಿಡಿಕ್ ವಾಟರ್. ಇದು ಸ್ಪೆಷಲಿ ಸ್ಯಾನಿಟೈಸೇಷನ್ ಪರ್ಪಸ್, ನಿಮ್ಮ ಕೈ ತೊಳಿಲಿಕ್ಕೆ, ಬಾಯಿ ಮುಕ್ಕಳಿಸ್ಲಿಕ್ಕೆ, ಯಾವುದೇ ಒಂದು ಬ್ಯಾಕ್ಟೀರಿಯಾವನ್ನು ಕಿಲ್ ಮಾಡಲಿಕ್ಕೆ ನಿಮಗೆ 2.5 ಅಸಿಡಿಕ್ ವಾಟರ್. ನಿಮ್ಮ ಮನೆಯಲ್ಲಿ ಒಂದೇ ಒಂದು ಕೆಮಿಕಲ್ ಯೂಸ್ ಮಾಡದೆ ಬಾತ್ರೂಮು, ಟಾಯ್ಲೆಟ್ ಪ್ರತಿಯೊಂದನ್ನು ಕ್ಲೀನ್ ಮಾಡಲಿಕ್ಕೆ ನೀರಿಂದಲೇ ಮಾಡುವಂಥ ಇದರಲ್ಲಿ ಸೊಲ್ಯೂಷನ್ ಇದೆ. ಇದರಲ್ಲಿ ನಿಮಗೆ ಗಜ್ಜಿ ಆಗಿರ್ಬೋದು, ಅಥವಾ ಬ್ಲಡ್ ಬ್ಲೀಡಿಂಗ್ ಆದಾಗ, ಅಥವಾ ನಿಮ್ಗೆ ಎಲ್ಲಿಯಾದರೂ ಫಂಗಸ್ ಹಿಡಿದಾಗ ಪ್ರತಿಯೊಂದನ್ನು ಕ್ಲೀನ್ ಮಾಡಲಿಕ್ಕೆ ಯಾವುದೇ ಒಂದು ಹೊರಗಿನಿಂದ ಕೆಮಿಕಲ್ ಬೇಸ್ಡ್ ಐಟಮ್ ತರಬೇಕಂತೆಲ್ಲ, ನಿಮಗೆ ಅದೇ ಬೇಸ್ ಇರುವ 2.5 ಆ್ಯಸಿಡ್ ವಾಟರ್ ಈ ಮೆಷಿನಲ್ಲಿ ರೆಡಿ ಮಾಡ್ತಾರೆ. ಇದನ್ನು ಕಾಲ್ಡ್ ಆಸ್ ಆಸಿಡಿಕ್ ವಾಟರ್ ಅಂತೇಳಿ, ಎಲೆಕ್ಟ್ರೋಲೈಸ್ ಆಕ್ಸಿಡೈಸ್ ಆಸಿಡಿಕ್ ವಾಟರ್ ಅಂತ ಹೇಳ್ತಾ ಇದ್ದೀವಿ. ಓಕೆ, ಈ ನೀರು ಕೂಡ ಇದರಲ್ಲಿ ಬರುತ್ತೆ. ಲಾಸ್ಟಾಗಿ ನಿಮಗೆ ಬರುವಂಥದ್ದು ವೆರಿ ಇಂಪಾರ್ಟೆಂಟ್ ಇನ್ನೊಂದು ನೀರು, ಹೈ ಆಲ್ಕಲೈನ್. ನೀವು ಇವತ್ತು ಮನೆಗೆ ತರಕಾರಿ ತರ್ತೀರಾ, ಆಮೇಲೆ ಟೊಮೆಟೊ ತರ್ತೀರಿ, ಆಮೇಲೆ ಫ್ರೂಟ್ಸ್ ತರ್ತೀರಿ, ಅಕ್ಕಿ ತರ್ತೀರಿ, ಇದರಲ್ಲೆಲ್ಲ ನಿಮ್ಗೆ ಏನಿದೆ ಅಂತ ಗೊತ್ತು. ಎಲ್ಲದರಲ್ಲಿ ಇವತ್ತು ರೈತರು ಏನು ಮಾಡ್ತಾರೆ, ಕೆಮಿಕಲ್ ಯೂಸ್ ಮಾಡಿ ನಿಮಗೆ ಪೆಸ್ಟಿಸೈಡ್ ಯೂಸ್ ಆಗುತ್ತೆ. ಅದರಲ್ಲಿ ಈ ಪೆಸ್ಟಿಸೈಡಲ್ಲಿ ಜಾಸ್ತಿ ಅವ್ರು ಹಾಕಿದಷ್ಟು ಕ್ರಿಮಿಗಳಂತೂ ಬರೋದಿಲ್ಲ ಅದಕ್ಕೆ, ಬಟ್ ನಾವಂತೂ ಸಾಯ್ತೇವೆ. ಕ್ರಿಮಿಗಳು ಬರೋದಿಲ್ಲ, ಯಾಕಂದರೆ ಪೆಸ್ಟಿಸೈಡ್ ಹಾಕೋ ಉದ್ದೇಶ ಅದೇ. ಹೇಗೆ ಪೆಸ್ಟಿಸೈಡ್ ಹಾಕ್ತಾರೆ ಗೊತ್ತಲ್ಲ ನಿಮಗೆ? ಒಂದು ಆ್ಯಪಲಲ್ಲಿ ನೋಡೋ ವ್ಯಾಕ್ಸ್ ಇರುತ್ತೆ, ಓಕೆ, ಮತ್ತು ಟೊಮೆಟೊದಲ್ಲಿ ಆಯಿಲ್ ಬೇಸ್, ವ್ಯಾಕ್ಸ್ ಬೇಸ್ ಅಥವಾ ಗಮ್ ಬೇಸ್ ಹಾಕ್ಬಿಟ್ಟು ಸ್ಪ್ರೇ ಮಾಡೋದು. ಯಾಕಂದರೆ ಯಾವುದು ನೀರು ಬಂದರೂ ಕೂಡ ಅದು ಜಾರಿ ಹೋಗ್ಬೇಕಂತ ಹಾಕ್ತಾರೆ. ನಾನು ನಿಮಗೀಗ ತೋರಿಸ್ತೀನಿ, ಸಿಂಪಲ್. ಇದು ಸಿಸ್ಮಿ ಆಯಿಲ್, ಒಂದು ದಪ್ಪದ ಎಣ್ಣೆ. ಅವ್ರು ಗಮ್ ಯೂಸ್ ಮಾಡ್ತಾರೆ, ವ್ಯಾಕ್ಸ್ ಯೂಸ್ ಮಾಡ್ತಾರೆ, ಇಲ್ಲದಿದ್ದರೆ ಆಯಿಲ್ ಯೂಸ್ ಮಾಡ್ತಾರೆ. ಈಗ ನಾನು ನಿಮಗೆ ಹೇಳ್ತೀನಿ ಯಾಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದರೆ, ಎಣ್ಣೆ ಮತ್ತು ಆಯಿಲ್ ಮಿಕ್ಸ್ ಆಗೋದಿಲ್ಲ, ಅದು ತೇಲ್ತದೆ. ಅದಕ್ಕೋಸ್ಕರ ಯಾವುದೇ ನೀರು ಹಾಕಿದರೂ ಜಾರಿ ಹೋಗ್ತದೆ, ಕೆಮಿಕಲ್ಸ್ ಹಾಗೆ ಉಳಿತದೆ. ಓಕೆ, ಅದಕ್ಕೋಸ್ಕರ ಇವತ್ತು ನೀವು ಆ್ಯಪಲ್ ನೋಡಿ, ಇವತ್ತು ವ್ಯಾಕ್ಸ್ ಕಾಣ್ತದೆ ನಿಮಗೆ, ಕರೆಕ್ಟ್ ಅಲ್ವಾ? ಟೊಮೆಟೊದಲ್ಲಿ ಎಣ್ಣೆಗಳು. ಕೆಂಗನ್ ವಾಟ್ರಲ್ಲಿ ವಾಶ್ ಮಾಡಿ. ಏನಾಗುತ್ತೆ, ಕೆಂಗನ್ ವಾಟ್ರಲ್ಲಿ ವಾಶ್ ಮಾಡಿದ ಕೂಡಲೇ ನಿಮಗೆ ಆಯಿಲ್ ಇರಲಿ, ವ್ಯಾಕ್ಸ್ ಇರಲಿ, ಅದನ್ನು ಎಮಲ್ಸಿಫೈ ಮಾಡುತ್ತೆ. ನೀವು ಹಾಕಿರುವ ಯಾವುದೇ ಒಂದು ಅಕ್ಕಿ, ಇದು ಅವ್ರು ಗಮ್ ಹಾಕಲಿ, ವ್ಯಾಕ್ಸ್ ಹಾಕಲಿ, ನಿಮಗೆ ಟೆನ್ಷನ್. ನಾನು ನಿಮ್ಗೆ ಸಿಂಪಲಿಗೆ ಅಕ್ಕಿ ತೊಳೆದು ತೋರಿಸ್ತೇನೆ, ಇದರಲ್ಲಿ ಡಿಫ್ರೆನ್ಸ್ ಹೇಗೆ ಬರುತ್ತೆ ಅಂತ. ಸೊ ಇದು ನೋಡಿ, ನಿಮಗೆ ಬಂದುಬಿಟ್ಟು ರೆಗ್ಯುಲರ್ ವಾಟ್ರಲ್ಲಿ ನೀವು ಡೈಲಿ ಅಕ್ಕಿ ವಾಶ್ ಮಾಡ್ತೀರಾ. ನಾನು ಸ್ವಲ್ಪ ಅಕ್ಕಿ ಹಾಕಿದ್ದೇನೆ, ವಾಶ್ ಮಾಡಿ ನಮ್ಗೆ ಈ ಕಲರ್ ಬರುತ್ತೆ ಮನೇಲಿ, ಕರೆಕ್ಟ್ ಅಲ್ವಾ? ಇದರಲ್ಲಿ ಏನು ಮಾಡ್ತಾರೆ, ಅಕ್ಕಿಗೆ ಸ್ಪೆಷಲಿ ವ್ಯಾಕ್ಸ್ ಹಾಕಿ ಪಾಲಿಷ್ ಮಾಡ್ತಾರೆ. ಇವತ್ತು ಪಾಲಿಷಿಂಗ್ ಅಕ್ಕಿಗೆ ಪ್ರತಿಯೊಬ್ಬರು ಎಲ್ಲರಿಗೂ ಚಂದ ಕಾಣಬೇಕು, ಅಕ್ಕಿ ರೌಂಡ್ ರೌಂಡಾಗಿ ಎಲ್ಲ ಪಾಲಿಷ್ ಮಾಡಬೇಕು. ಓಕೆ, ಮೊದಲೆಲ್ಲ ಗುಗ್ಗುರು ಬರ್ತಿತ್ತು, ಇವಾಗ ಗುಗ್ಗುರು ಬರೋದಿಲ್ಲ. ಯಾಕೆ? ನೀವು ಒಳ್ಳೆ ಪಾಲಿಷ್ ಮಾಡಿ ಅದಕ್ಕೆ ಹಾಕ್ತೀರಾ. ಈ ಕೆಂಗನ್ ವಾಟ್ರಲ್ಲಿ ವಾಶ್ ಮಾಡಿ. ಸೊ ಇಮಿಡಿಯೇಟ್ ನಿಮಗೆ ಗೊತ್ತಾಗುತ್ತೆ ನೋಡಿ, ಅದರಲ್ಲಿ ಎಷ್ಟು ಗಲೀಜು ಹೊರಗಡೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನೋಡಿ, ಇದು ಡಿಫ್ರೆನ್ಸ್ ನಿಮಗೆ ಕಾಣುವಂಥದ್ದು. ನೀವು ರೆಗ್ಯುಲರ್ ವಾಟ್ರಲ್ಲಿ ವಾಶ್ ಮಾಡಿದಾಗ ಮತ್ತು ಕೆಂಗನ್ ವಾಟ್ರಲ್ಲಿ ವಾಶ್ ಮಾಡಿದಾಗ ಎಷ್ಟು ಇದರಲ್ಲಿ ನಿಮಗೆ ಬೇಡದ ಈ ಟ್ಯಾಬ್ಲೆಟ್ ಹಾಕಿಕೊಂಡು ಅದನ್ನು ಪಾಲಿಷ್ ಮಾಡಲಿಕ್ಕೆ ಯೂಸ್ ಮಾಡಿದ್ದಾರೆ, ಅದೆಲ್ಲ ಹೊರಗಡೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ಇಲ್ಲದಿದ್ರೆ ಏನಾಗುತ್ತೆ, ಇದೆಲ್ಲ ನಿಮ್ಮ ಬಾಡಿಗೆ ಡೈಲಿ ಒಳಗಡೆ ಹೋಗಿ ಒಂದಲ್ಲ ಒಂದು ದಿನ ಯಾವುದಾದ್ರೂ ಒಂದು ಪ್ರಾಬ್ಲಮಿಂದ ನಾವು ಸಫರ್ ಆಗುವಂಥ ಕಾಲ ಗ್ಯಾರಂಟಿ ಹತ್ರ ಇದೆ ಅಂತ. ಅದಕ್ಕೋಸ್ಕರನೇ ಈ ಕೆಂಗನ್ ವಾಟರ್ ಹೆಲ್ದಿ ಮೆಷಿನ್ ನಿಮ್ಮ ಮನೆಗೆ ನೀವು ಯೂಸ್ ಮಾಡುವ. ಇದರಲ್ಲಿ ಒಂದೇ ಮೆಷಿನಲ್ಲಿ ನಾನು ತೋರಿಸಿರುವ ಡ್ರಿಂಕಿಂಗ್ ವಾಟರ್ ಬರುತ್ತೆ, ಬ್ಯೂಟಿ ವಾಟರ್ ಬರುತ್ತೆ, ಕುಕಿಂಗ್ ವಾಟರ್ ಇದೆ, ಆಮೇಲೆ ಕ್ಲೀನಿಂಗ್ ಮಾಡಲಿಕ್ಕೆ ಅಸಿಡಿಕ್ ವಾಟರ್ ಇದೆ, ಆಮೇಲೆ ವೆಜಿಟೇಬಲ್ಸ್ ವಾಶ್ ಮಾಡುವಂಥ 11.5 IPH ವಾಟರ್ ಕೂಡ ನಿಮಗೆ ಸಿಗುತ್ತೆ. ಪ್ರತಿಯೊಂದು ಕಿಚನಿಗೆ ಒಳ್ಳೆ ಡಿವೈಸ್ ಹೇಳಿದರೆ, ಈಗ ನೂತನ ಜಗತ್ತಿನಲ್ಲಿ ಕೆಂಗನ್ ವಾಟರ್ನ ಅವಶ್ಯಕತೆ ಪ್ರತಿಯೊಬ್ಬರಿಗೂ ಇದರ ಅವಶ್ಯಕತೆ ಇದೆ. ಸೊ ಅದಲ್ಲದೆ ಈ ಕಂಪನಿಯಿಂದ ಇದಕ್ಕೆ ಬೇಕಾದ ಎಲ್ಲ ಸರ್ಟಿಫಿಕೇಟ್ಸ್ ಇದೆ. ಎನಾಜಿಕ್ ಬಂದುಬಿಟ್ಟು ನಿಮಗೆ ಯಾವ ರೀತಿಯ ಸರ್ಟಿಫಿಕೇಷನ್ ಅಂತ ಹೇಳಿದರೆ 45 ವರ್ಷದಲ್ಲಿ ಇದಕ್ಕೆ ಬೇಕಾದಂಥ ಎಲ್ಲ ಪ್ರೂಫ್ಗಳನ್ನು ರೆಡಿ ಮಾಡಿ ಇದೆ. ಒಂದು ಇದಕ್ಕೆ 9001 ಸರ್ಟಿಫಿಕೇಟ್ ಇದೆ, ಆಮೇಲೆ 14401
ಎನ್ವೈರ್ಮೆಂಟಿಕಲ್ ಸರ್ಟಿಫಿಕೇಟ್ ಇದೆ. ಯಾಕಂದರೆ ನಾಳೆ ಪ್ಲಾಸ್ಟಿಕ್ ಬ್ಯಾನ್ ಆಗ್ತಾ ಇದೆ, ಯಾರು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅನ್ನೋವಂಥ ಒಂದು ಪರಿಸ್ಥಿತಿಯಲ್ಲಿ ಜಗತ್ತು ಓಡ್ತಾ ಇರುವಾಗ ನಮ್ಮಲ್ಲಿ ಯಾವುದೇ ಒಂದು ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ, ಯಾವುದೇ ಒಂದು ಕೆಮಿಕಲ್ ಯೂಸ್ ಮಾಡಲಿಕ್ಕಿಲ್ಲ. ಎಲ್ಲ ರೀತಿಯ ನೀವು ವಸ್ತು, ಡೆಟಾಲ್ ತರುವಾಗಲೂ ಪ್ಲಾಸ್ಟಿಕ್ ಬರುತ್ತೆ, ನೀರಿನ ಬಾಟಲ್ ತರುವಾಗಲೂ ಪ್ಲಾಸ್ಟಿಕ್ ಬರುತ್ತೆ. ನೀವು ಈಕೋ ಫ್ರೆಂಡ್ಲಿ ಮೆಷಿನ್ ಇದು. ಪ್ರತಿ ಮನೆಯಲ್ಲಿ ಯಾವುದೇ ಪ್ಲಾಸ್ಟಿಕ್ ಇಲ್ಲದೆ ನೀವು ಯೂಸ್ ಮಾಡುವಂಥ ಒಂದು ಮೆಷಿನ್ 914001 ಸರ್ಟಿಫಿಕೇಟ್ ಇದೆ. ಆಮೇಲೆ ಅದಕ್ಕೆ 1348 ಮೆಡಿಕಲ್ ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ ಇದೆ. ಯಾಕೆಂತ ಹೇಳಿದರೆ ನಾವು ಯೂಸ್ ಮಾಡುವ ಮೆಟಲ್ ಬಂದುಬಿಟ್ಟು ಮೆಡಿಕಲ್ ಸ್ಟ್ಯಾಂಡರ್ಡ್, ನೀವು ಬಂದುಬಿಟ್ಟು ಆರ್ಡಿನರಿ ಮೆಟಲ್ಲ, ಒನ್ ಆಫ್ ದ ಬೆಸ್ಟ್ ಮೆಡಿಕಲ್ ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ ಇದಕ್ಕೆ. ಅದು ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ನೀವು ಬಂದುಬಿಟ್ಟು ಈ ಮೆಷಿನ್ ಬಂದುಬಿಟ್ಟು ನಿಮಗೆ ಗೋಲ್ಡ್ ಸೀಲ್ ಅವಾರ್ಡ್ ಇದೆ. ಓಕೆ, ಎಲ್ಲ ಕಂಪನಿಗಳು ಬಂದುಬಿಟ್ಟು ನಿಮಗೆ ಖಾಲಿ ಬಂದುಬಿಟ್ಟು ಮೆಂಬರ್ ಆಫ್ ವರ್ಲ್ಡ್ ವಾಟರ್ ಕ್ವಾಲಿಟಿ ಅಸೋಸಿಯೇಷನ್ ಅವ್ರು ಮೆಂಬರ್ ಆಗಿರ್ತಾರೆ. ನಾವು ಬಂದುಬಿಟ್ಟು ಗೋಲ್ಡ್ ಸೀಲ್ ಅವಾರ್ಡ್, ವರ್ಲ್ಡ್ ವಾಟರ್ ಕ್ವಾಲಿಟಿ ಅಸೋಸಿಯೇಷನ್ನ ಗೋಲ್ಡ್ ಸೀಲ್ ಅವಾರ್ಡ್ ಇದೆ ಇದಕ್ಕೆ. ಅದು ಬಿಟ್ಬಿಟ್ಟು ನಿಮಗೆ ಇನ್ನೊಂದು ಅವಾರ್ಡ್ ಅಂತ ಹೇಳಿದರೆ ಇದಕ್ಕೆ ಸಿಕ್ಕಿದಿರುವಂಥದ್ದು ಎಂಟೈರ್ ಇದು ನೋಡ್ತಾ ಇರ್ಬೋದು ನೀವು ನೋಡಿ, ಆ್ಯಂಟಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಷನ್ ರೆಕಮೆಂಡೇಷನ್. ಈ ಪ್ರಾಡಕ್ಟನ್ನು ಅಮೇರಿಕನ್ ಆ್ಯಂಟಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಷನ್ ರೆಕಮೆಂಡ್ ಮಾಡೋದು ಸಾಧಾರಣ ಪ್ರಾಡಕ್ಟ್ ಅಲ್ಲ, ಒಂದು ಇನ್ಸ್ಟಿಟ್ಯೂಷನ್, ಅಮೆರಿಕನ್ ಅಂತ ಆ್ಯಂಟಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಷನ್ ಈ ಪ್ರಾಡಕ್ಟನ್ನು ರೆಕಮೆಂಡ್ ಮಾಡ್ತಾ ಇದೆ. ನೋಡಿ, ಇದು ಬೈಬಲ್ ಆಫ್ ಕ್ಯಾನ್ಸರ್. ಈ ನೀರು ಕುಡಿದ್ರೆ ಕ್ಯಾನ್ಸರ್ ಬರೋದಾಗ ಎಷ್ಟು ನಿಮಗೆ ಬೆನಿಫಿಟ್ ಸಿಗತ್ತಂತ ಈ ಬುಕ್ಸಲ್ಲಿ ಇದರಲ್ಲಿ ಬಗ್ಗೆ ಬರೆದಿದ್ದಾರೆ. 14 ಪೇಜಲ್ಲಿ ರಾಬರ್ಟ್ ಜಿ ರೈಟ್ ಅವರು ಇದರ ಬಗ್ಗೆ ಕಂಪ್ಲೀಟ್ ವಿಶ್ಲೇಷಣೆ ಕೊಟ್ಟಿದ್ದಾರೆ, ಯಾವ ರೀತಿ ನಮ್ಮ ಆರೋಗ್ಯಕ್ಕೆ ಇದು ಬೆನಿಫಿಟ್ ಆಗುತ್ತೆ ಅಂತ. ಸೊ ಇಷ್ಟು ಬೆನಿಫಿಟ್ಗಳು ಸಿಗುತ್ತೆ. ಈ ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡಿ, ಈ ಪ್ರೈಸಸ್ 4 ವೆರೈಟಿ ಮಾಡೆಲ್ಗಳು ಇಲ್ಲಿ ಕಾಣ್ತದೆ. ಇದರಲ್ಲಿ ಬಂದುಬಿಟ್ಟು JR2 ಅನ್ನೋದೊಂದು ಮಾಡೆಲ್ ಇರುತ್ತೆ. ಅದು ಬಿಟ್ಟು ನಿಮಗೆ 1,55,000 ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಸ್ಪೆಷಲ್ ಆಗಿ ಬಂದ್ಬಿಟ್ಟು SD501, ಇದು ಬಂದ್ಬಿಟ್ಟು ತುಂಬ ಒಳ್ಳೆ ಮಾಡೆಲ್. ಹೈಯೆಸ್ಟ್ ಸೇಲ್ ಆಗಿರುವಂಥ ಮಾಡೆಲ್ ಬಂದುಬಿಟ್ಟು SD5 180 ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ನಿಮ್ಮ ಟಾಪೆಸ್ಟ್ ಟಾಪರ್ ಬಿಲ್ ಗ್ರೇಟ್ಸ್ನಿಂದ ಹಿಡಿದು ನಮ್ಮ ಪ್ರತಿಯೊಬ್ಬರು ಟಾಪೆಸ್ಟ್ ಟಾಪರ್ SD50 ಯೂಸ್ ಮಾಡ್ತಾರೆ. ಇದು ಬಂದು 2,77,000 ಆಗುತ್ತೆ. ಇನ್ನೊಂದು ಅಲ್ಲಿ ನೋಡ್ತಾ ಇರ್ಬೋದು ಒನ್ ಆಫ್ ದ K8 ಅಂತ 8 ಪ್ಲೇಟ್ಸ್ ಇದೆ. ಆ 8 ಪ್ಲೇಟ್ಸ್ ಬಂದುಬಿಟ್ಟು ನಿಮಗೆ ಒಳಗಡೆ ಆಯನೈಸ್ ಆಗುವಂಥ ಪ್ರಾಸೆಸ್. ಆ ಮೆಷಿನ್ ನಿಮಗೆ ಮಾತಾಡುತ್ತೆ, 8 ಭಾಷೆ ಮಾತಾಡುತ್ತೆ. ಅದಕ್ಕೆ 3,43,000 ಆಗುತ್ತೆ. ಇನ್ನೊಂದು ಅನಸ್ಪಾ ಅಂತ ಬರುತ್ತೆ. ಅನಸ್ಪಾ ಅಂತ ಹೇಳಿದರೆ ನಿಮ್ಮ ಬ್ಯೂಟಿ ವಾಟರ್ ಖಾಲಿ ಬಾತ್ರೂಮ್ಗೆ ಫಿಕ್ಸ್ ಮಾಡುವಂಥ ಒಂದು ಶವರ್ ಇರುತ್ತೆ ಇದರಲ್ಲಿ, ಅದಕ್ಕೆ 2,00,000 ಮೊತ್ತ ಆಗುತ್ತೆ ಇದು. ಸೊ ಇಷ್ಟೆಲ್ಲ ವೆರೈಟಿ ಒಂದೇ ಮೆಷಿನಲ್ಲಿ ನಿಮಗೆ ಬರುವಂಥದ್ದು. 4 ವೆರೈಟಿ ಮೆಷಿನ್ಸ್ ಇದರಲ್ಲಿ ಬರುತ್ತೆ. ಮಂಗಳೂರಿನಲ್ಲಿ ಈ ಕೆಂಗೆನ್ ಸ್ಟೋರ್ ಸ್ಟಾರ್ಟ್ ಮಾಡಿ ಆಲ್ರೆಡಿ 1 ವರ್ಷ ಆಗ್ತಾ ಬಂದಿದೆ, ಇನ್ನು 1 ತಿಂಗಳು ಬಾಕಿ ಇದೆ. ಈ 1 ವರ್ಷದಲ್ಲಿ ನಾವು ಆಲ್ಮೋಸ್ಟ್ ನಮಗೆ 390 ಮೆಷಿನನ್ನು ಈ ಮಂಗಳೂರಿನ ಜನರಿಗೆ ನಾವು ಅರ್ಪಣೆ ಮಾಡಿದ್ದೀವಿ. ಇದರಲ್ಲಿ ತಮ್ಮ ಎಷ್ಟೋ ಆರೋಗ್ಯವನ್ನು ಸುಧಾರಿಸಿದವರಿದ್ದಾರೆ. ನಿಮಗೆ ಇರ್ಬೋದು ಮೈಗ್ರೇನಿಂದ ಹಿಡಿದು ಜಾಯಿಂಟ್ ಪೇಯ್ನ್ಸ್, ಆಮೇಲೆ ಬಂದ್ಬಿಟ್ಟು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ನವರು. ಸೊ ತುಂಬ ಜನರಿಗೆ ಅವರು ಹೆಲ್ಪ್ ಆಗಿರುವಂಥ ಒಂದು ಪ್ರಾಡಕ್ಟ್. ನಿಮ್ಮ ಆರೋಗ್ಯವನ್ನು ಸುಧಾರಿಸಬೇಕಂತ ಹೇಳಿದರೆ ಇಲ್ಲಿಗೆ ಬನ್ನಿ, ನಮ್ಮ ಡೆಮೋ ನೋಡಿ, ಮತ್ತು ನಿಮ್ಮ ಕೆಂಗೆನ್ ವಾಟರ್ ಬಗ್ಗೆ ಮುಂದಿನ ಮಾಹಿತಿಯನ್ನು ತಿಳ್ಕೊಂಡು ನಿಮ್ಮ ಮನೆಗೆ ಇದನ್ನು ಅಳವಡಿಸಿಕೊಂಡು ನಿಮ್ಮ ಆರೋಗ್ಯ ಸ್ಥಿತಿಯನ್ನು ಉತ್ತಮ ಮಾಡಿ. ನಾನು ಈ ಕೆಂಗನಲ್ಲಿ 2 ವರ್ಷದಿಂದ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೇನೆ. ನನ್ನ ಪೇರೆಂಟ್ಸ್ ಇದರಿಂದ ತುಂಬ ಬೆನಿಫಿಟ್ ಆಗಿದೆ, ನಮ್ಮ ಫ್ಯಾಮಿಲಿಗೆ, ಇವನ್ ನಮ್ಮ ಫ್ರೆಂಡ್ಸ್ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಬೇಸಿಕಲಿ ಇದೊಂದು ಜಪಾನ್ ಮೆಷಿನ್ ಆನ್ ಹೆಲ್ತ್. ಇದೊಂದು ಮೆಡಿಕಲ್ ಡಿವೈಸ್ ಆನ್ ವಾಟರ್, ನೀರಿನ ಮೇಲೆ ಮಾಡಿದಂಥ ಒಂದು ಮೆಡಿಕಲ್ ಡಿವೈಸ್. ಇದಕ್ಕೆ ತುಂಬ ಡಾಕ್ಯುಮೆಂಟೇಷನ್ ಇದೆ. ಫಾರ್ ಎಕ್ಸಾಂಪಲ್ ನೀವು ನೋಡೋದಿದ್ರೆ ಕಿಲ್ಲಿಂಗ್ ಕ್ಯಾನ್ಸರ್ ನಾಟ್ ಪೀಪಲ್ ಅಂತ ಒಂದು ಬುಕ್ ಇದೆ. ದಿಸ್ ಈಸ್ ರಿಟನ್ ಬೈ ರಾಬರ್ಟ್ ಜಿ ರೈಟ್. ಹೂ ಈಸ್ ರಾಬರ್ಟ್ ಜಿ ರೈಟ್ ಅಂತ ಕೇಳಿದರೆ ಈಸ್ ದ ಡಾಕ್ಟರ್, ಡೈರೆಕ್ಟರ್ ಆಫ್ ಆ್ಯಂಟಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಷನ್ ಅಂತ, ಅಮೇರಿಕನ್ ಆ್ಯಂಟಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಷನ್ನ ಡೈರೆಕ್ಟರ್ ಆಗಿದ್ದಾರೆ. ಸೊ ಈ ನೀರು ಕುಡಿಯೋದ್ರಿಂದ ನಮ್ಮ ಬಾಡಿಯಲ್ಲಿರುವಂಥ ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಹೋಗುತ್ತೆ. ಇದರಲ್ಲಿರುವಂಥ 3 ಪ್ರಾಪರ್ಟೀಸ್ ಯಾವುದು ಅಂತ ಹೇಳಿದರೆ, ಒಂದು ಅಲ್ಕಲೈನಿಟಿ, ಇನ್ನೊಂದು ಮೈಕ್ರೋ ಕ್ಲಸ್ಟರ್ ಮತ್ತು ORP. ORP ಅಂತ ಹೇಳಿದರೆ ಆಕ್ಸಿಡೇಷನ್ ರಿಡಕ್ಷನ್ ಪೊಟೆನ್ಷಿಯಲ್ ಅಂತ. ಈ ರೀತಿ 3 ಪ್ರಾಪರ್ಟೀಸ್ ಇದೆ. ಈ ಪ್ರಾಪರ್ಟೀಸ್ ನಮ್ಮ ನೀರಲ್ಲಿಲ್ಲ. ಉದಾಹರಣೆಗೆ ಹೇಳೋದಿದ್ರೆ ನಾವು ಕುಡಿಯುವಂಥ ನೀರನ್ನು ಜಲ ಅಂತ ಕರಿತೇವೆ, ಇದನ್ನು ಜೀವಜಲ ಅಂತ ಹೇಳ್ಬೋದು.
ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ಸ್ಪೆಷಲ್ ಆಗಿರುವಂತಹ ಒಂದು ಕೋಸ್ಟಲ್ ಹಬ್ ಕಾರ್ಯಕ್ರಮದಲ್ಲಿ ಈ ಒಂದು ಕೆಂಗಿನ್ ವಾಟರ್ ಕುರಿತಾದಂತಹ ಒಂದು ಸ್ಪೆಷಲ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ಕುರಿತು ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಪ್ರತಿದಿನ ಪ್ರತಿಯೊಂದು ರೋಗಗಳು ಕೂಡ ಬರ್ತಾನೆ ಇರುತ್ತೆ. ಕ್ಯಾನ್ಸರ್ ಆಗಿರ್ಬೋದು ಅಥವಾ BP, ಶುಗರ್, ಪ್ರತಿಯೊಂದು ರೋಗಗಳು ಕೂಡ ನಾವು ತಿನ್ನುವಂತಹ ಒಂದು ಆಹಾರದಿಂದ ಆಗಿರ್ಬೋದು ಅಥವಾ ಕುಡಿಯುವಂತಹ ನೀರಿಂದ ಆಗಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರುವಂತಹ ಒಂದು ಪೊಲ್ಯೂಷನ್ನಿಂದ ಈ ರೀತಿಯ ಎಲ್ಲ ಒಂದು ಕಾಯಿಲೆಗಳು ಕೂಡ ಬರ್ತಾ ಇದೆ. ಆದರೆ ನಾವು ಕುಡಿಯುವಂತಹ ನೀರು ಶುದ್ಧವಾಗಿದೆಯಾ ಅನ್ನೋ ಪ್ರಶ್ನೆಯನ್ನು ಹಾಕ್ಕೊಂಡು ನಾವು ನೀರನ್ನು ಕುಡಿತೀವಿ. ಯಾವುದೇ ರೀತಿಯಾದಂತಹ ನೀರನ್ನು ನೀವು ಕುಡೀರಿ, ಇದು ಶುದ್ಧವಾಗಿದೆಯಾ ಅನ್ನೋದನ್ನು ಪ್ರಶ್ನೆ ಹಾಕ್ಕೊಂಡೆ ನೀವು ಕುಡಿಯುವಂಥದ್ದು ಅಲ್ವಾ? ಎಸ್. ಹಾಗಾದರೆ ಈ ಒಂದು ಕೆಂಗಿನ್ ವಾಟರನ್ನು ನೀವು ಯೂಸ್ ಮಾಡಿ ಯಾವುದೇ ರೀತಿಯಾದಂತಹ ನಿಮಗೆ ಬರುವಂಥ ರೋಗಗಳಾಗಿರ್ಬೋದು ಎಲ್ಲದನ್ನು ಕೂಡ ನೀವು ತಡಿಬೋದು. ಈ ಒಂದು ಅಡುಗೆಗಾಗಿರ್ಬೋದು ಅಥವಾ ನಿಮ್ಮ ಒಂದು ಹೆಲ್ತ್ಗಾಗಿರ್ಬೋದು ಅಥವಾ ನೀವೆಲ್ಲಾದರೂ ಹೋಗ್ತೀರಿ ಅಂತ ಹೇಳಿದಾಗ ಈ ಒಂದು ಕೆಂಗಿನ್ ವಾಟರನ್ನು ನೀವು ತೆಗೆದುಕೊಂಡು ಹೋಗ್ಬೋದು. ಸೊ ಗೊತ್ತಾಯ್ತಲ್ಲ ಈ ಒಂದು ಕೆಂಗಿನ್ ವಾಟರ್ ಕುರಿತಾದಂಥ ಎಷ್ಟು ರೀತಿಯಾದಂಥ ಉಪಯೋಗಗಳಿದೆ ಅಂತ. ನಿಮ್ಮ ಒಂದು ಹೆಲ್ತ್ಗೆ ಬೇಕಾಗಿರುವಂಥ ಒಂದು ಶುದ್ಧವಾದಂಥ ನೀರನ್ನು ಕೊಡ್ತಾ ಇದೆ ಈ ಒಂದು ಕೆಂಗಿನ್ ವಾಟರ್ ಮಿಷಿನ್. ಸೊ ಹಾಗಾದರೆ ಇನ್ಯಾಕೆ ತಡ ಮಾಡ್ತಾ ಇದ್ದೀರಾ? ನೀವು ಕೂಡ ಆದಷ್ಟು ಬೇಗ ಈ ಒಂದು ಕೆಂಗಿನ್ ವಾಟರ್ ಮಿಷಿನನ್ನು ತಗೊಳ್ಳಿ. ರಾಜೇಶ್ ನಾಯರ್ ಅವರು ಕೂಡ ಹೇಳಿದ್ರು 4 ರೀತಿಯ ಒಂದು ಮಾಡೆಲ್ಗಳಲ್ಲಿ ಈ ಒಂದು ಕೆಂಗಿನ್ ವಾಟರ್ ಮಿಷಿನ್ ಕೂಡ ಸಿಗ್ತಾ ಇದೆ. ಎಸ್ ವೀಕ್ಷಕರೇ, ಹಾಗಾದರೆ ಈ ಒಂದು ಕೆಂಗಿನ್ ವಾಟರ್ ಮಿಷಿನ್ ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳೋದಾದರೆ ಮಂಗಳೂರಿನ ಜೈಲ್ ರೋಡ್ನಲ್ಲಿರುವಂತಹ ಜಸ್ಟ್ ಬೇಕ್ ಮೇಲ್ಗಡೆ ನಿಮಗೆ ಒಂದು ಕೆಂಗಿನ್ ವಾಟರ್ ಮಿಷಿನ್ ಅಂತಲೇ ಬೋರ್ಡ್ ಹಾಕಿದ್ದಾರೆ. ಸೊ ನೀವು ಅಲ್ಲಿಗೆ ಬಂದು ನಿಮಗೆ ಬೇಕಾಗಿರುವಂತಹ 4 ಮಾಡೆಲಲ್ಲಿ ನಿಮಗೆ ಯಾವ ರೀತಿಯಾದಂತಹ ಮಾಡೆಲ್ ಬೇಕೋ ಆ ಮಾಡೆಲನ್ನು ನೀವು ತೆಗೆದುಕೊಂಡು ಹೋಗ್ಬೋದು. ನಿಮ್ಮ ಆರೋಗ್ಯಕ್ಕೋಸ್ಕರ ಆದರೂ ನೀವು ಈ ಮಿಷಿನ್ನ ತೆಗೆದುಕೊಂಡು ಹೋಗಲೇಬೇಕಾಗುತ್ತೆ. ಇದು ನಮ್ಮ ಇವತ್ತಿನ ಕೋಸ್ಟಲ್ ಹಬ್ ಕಾರ್ಯಕ್ರಮ. ವಿಶೇಷವಾದಂತಹ ಒಂದು ಕೋಸ್ಟಲ್ ಹಬ್ ಕಾರ್ಯಕ್ರಮ ನಾವು ಮಾಡಿದ್ವಿ ಅಂತಲೇ ಹೇಳ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ನಿಮ್ಮೆಲ್ಲರ ಒಂದು ಆರೋಗ್ಯಕ್ಕೋಸ್ಕರ ಒಂದು ಶುದ್ಧ ಕುಡಿಯುವ ನೀರಾಗಿರ್ಬೋದು ಅಥವಾ ಆರೋಗ್ಯಕರ ನೀರಿಗೋಸ್ಕರ ನಾವೊಂದು ಈ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನಮ್ಮ ಇವತ್ತಿನ ಕೋಸ್ಟಲ್ ಹಬ್ ಕಾರ್ಯಕ್ರಮವನ್ನು ಮಾಡಿದ್ವಿ. ನೆಕ್ಸ್ಟ್ ಇನ್ನಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ V4 News 24/7. ಇದು ಮುನ್ನುಡಿ ಮುನ್ನಡೆಗಾಗಿ.